ಬೆಂಗಳೂರಿನ ಬಸವನಗುಡಿ ಸ್ವಿಮ್ಮಿಂಗ್ ಕ್ಲಬ್ನಲ್ಲಿ ಇತ್ತೀಚೆಗೆ ನಡೆದ ರಾಷ್ಟ್ರಮಟ್ಟದ ಜೂನಿಯರ್ ಸಬ್ ಜೂನಿಯರ್ ಹಂತದ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಕೂಟದಲ್ಲಿ ಮಂಗಳೂರಿನ ಈಜುಪಟುಗಳು 4 ಚಿನ್ನ ಸೇರಿ 10 ಪದಕವನ್ನು ಪಡೆದಿದ್ದಾರೆ. ಬೆಂಗಳೂರಿನ ಬಸವನಗುಡಿ ಈಜುಕೊಳದಲ್ಲಿ ಅಕ್ಟೋಬರ್ 19ರಿಂದ 23ರವರೆಗೆ ನಡೆದ ರಾಷ್ಟ್ರಮಟ್ಟದ ಜೂನಿಯರ್ ಹಾಗೂ ಸಬ್ ಜೂನಿಯರ್ ಈಜು ಸ್ಪರ್ಧೆಯಲ್ಲಿ ಮಂಗಳೂರಿನ ಈಜುಪಟುಗಳು 4 ಚಿನ್ನ ಸೇರಿ 10 ಪದಕವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಈಜುಕೊಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿ1 ಅಕ್ವಾ ಸೆಂಟರ್ನಲ್ಲಿ ತರಬೇತಿ ಪಡೆಯುವ ಈಜುಪಟುಗಳಾಗಿದ್ದಾರೆ. ಅಲಿಸಾ ಸ್ವೀಡೆಲ್ ರೇಗೋ 3 ಚಿನ್ನ, 1 ಬೆಳ್ಳಿ, 1 ಕಂಚಿನ ಪದಕವನ್ನು ಪಡೆದಿದ್ದಾಳೆ. 50 ಮೀಟರ್ ಬಟರ್ಫ್ಲೈ, 100 ಹಾಗೂ 200 ಮೀಟರ್ ಫ್ರೀ ಸ್ಟೈಲ್ನಲ್ಲಿ ಚಿನ್ನವನ್ನು ಪಡೆದುಕೊಂಡಿದ್ದಾಳೆ. ಇನ್ನು 100 ಮೀಟರ್ ಬಟರ್ಫ್ಲೈನಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡರೆ 1 ಕಂಚಿನ ಪದಕವನ್ನು 50 ಮೀಟರ್ ಫ್ರೀ ಸ್ಟೈಲ್ನಲ್ಲಿ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಬಾಲಕಿಯರ ಗುಂಪು ವಿಭಾಗದಲ್ಲಿ ಅತ್ಯಧಿಕ ಪದಕ ಪಡೆದ ಹಿನ್ನೆಲೆಯಲ್ಲಿ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾಳೆ. That I have got medals in an individual championship in the national level at the first time. I thank all the coaches, Lokraj sir and Yasnish sir, and my parents and dolphin coaches at Bangalore. This is a dream come true for me. I am grateful to V1 Aqua Center and the St. Aloysius swimming pool. ಈಜುಪಟು ಇನ್ನೋರ್ವ ಬಾಲಕರ ಗುಂಪು 2ರಲ್ಲಿ ಸ್ಪರ್ಧಿಸಿದ ಅಲಿಸ್ಟರ್ ಸ್ಯಾಮ್ಯುಲ್ ರೇಗೋ ಅವರು 1500 ಮೀಟರ್ ಫ್ರೀಸ್ಟೈಲ್ ವಿಭಾಗದಲ್ಲಿ ಕಂಚು, 800 ಮೀಟರ್ ಫ್ರೀಸ್ಟೈಲ್ ವಿಭಾಗದಲ್ಲಿ ಬೆಳ್ಳಿ ಹಾಗೂ 4x200 ಮೀಟರ್ ಫ್ರೀಸ್ಟೈಲ್ ರಿಲೇಯಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಗುಂಪು 2ರ ಬಾಲಕಿಯರ ವಿಭಾಗದಲ್ಲಿ ಮಂಗಳೂರಿನ ರಿಯಾನಾ ಧೃತಿ ಫರ್ನಾಂಡಿಸ್ ಅವರು 100 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ಹಾಗೂ 200 ಮೀಟರ್ ಮಿಡ್ಲೆಯಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಾರೆ. ಇದೇ ಮೊದಲ ಬಾರಿಗೆ ಮಂಗಳೂರಿನ 7 ಸ್ಪರ್ಧಿಗಳು ರಾಷ್ಟ್ರಮಟ್ಟದ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸಿ 10 ಪದಕಗಳನ್ನು ಗೆದ್ದಿದ್ದಾರೆ. ಮಂಗಳೂರಿನ ಸಂತ ಅಲೋಷಿಯಸ್ ಈಜುಕೊಳದಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತ ನಿಹಾರ್ ಆಮೀನ್ ಹಾಗೂ ಮಧುಕುಮಾರ್ ಬಿಎಂ ಡಾಲ್ಫಿನ್ ಅಕ್ವಾಟಿಕ್ ಬೆಂಗಳೂರು ಇವರ ಮಾರ್ಗದರ್ಶನದಲ್ಲಿ ಲೋಕರಾಜ್ ವಿಟ್ಲ ಹಾಗೂ ಯಜ್ಞೇಶ್ ಬೆಂಗ್ರೆ ಉತ್ತಮ ತರಬೇತಿಯನ್ನ ನೀಡುತ್ತಿದ್ದಾರೆ. ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಸ್ಟೀವ್ ಜೆಫ್ಲೋಬೋ, ದಿಗಂತ್ ವಿಎಸ್, ನೈತಿಕ್ ಎನ್ ಇವರು ಟಾಪ್ 8ರ ಘಟ್ಟಕ್ಕೇರಿ ಉತ್ತಮ ಪ್ರದರ್ಶನವನ್ನ ನೀಡಿದ್ದಾರೆ. ದಿಶಾ ಶೆಟ್ಟಿಯವರು ಕೂಡ ಉತ್ತಮ ಪ್ರದರ್ಶನವನ್ನ ನೀಡಿದ್ದಾರೆ. ಸಂತ ಅಲೋಷಿಯಸ್ ಸಂಸ್ಥೆಗಳ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಪಿಂಟೋ ಎಸ್ಜೆ ಅವರು ವಿಜೇತ ಮಕ್ಕಳಿಗೆ ಹುರಿದುಂಬಿಸಿ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಪದಕಗಳನ್ನು ಗೆದ್ದು ಮಂಗಳೂರಿಗೆ ಕೀರ್ತಿ ತರುವಂತೆ ಶುಭ ಹಾರೈಸಿದರು. ಪ್ರಾಯಶಃ ಈ ಪ್ಯಾಂಡಮಿಕ್ನಿಂದಾಗಿ ನಮಗೆ ಹೆಚ್ಚು ಅಭ್ಯಾಸ ಮಾಡಲಿಕ್ಕೆ, ಮಕ್ಕಳಿಗೆ ಅಭ್ಯಾಸ ಕೊಡಲಿಕ್ಕೆ ಸಾಧ್ಯವಾಯಿತು. ಕೆಲವೊಂದು ವಿಚಾರದಲ್ಲಿ ಅವರಿಗೆ ಅಭ್ಯಾಸ ತಪ್ಪಿ ಹೋಯಿತು. ಆದರೂ ಆಮೇಲೆ ಈಜುಕೊಳಗಳು ಪ್ರಾರಂಭಗೊಂಡ ಮೇಲೆ ಭಾಳಷ್ಟು ಅಭ್ಯಾಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ರಿಂದ, ವಿಶೇಷವಾಗಿ ನಮ್ಮ ಇಲ್ಲಿ ಇರುವಂತಹ ಟ್ರೈನರ್ಸ್ ಅವರು ಅವರಿಗೆ ತುಂಬ ಆಸಕ್ತಿ ವಹಿಸಿ ಅವರಿಗೆ ಅಭ್ಯಾಸ ನೀಡಿದ್ರಿಂದ ಇವತ್ತು ರಾಷ್ಟ್ರಮಟ್ಟದಲ್ಲಿ ಅವರಿಗೆ ಮೆಡಲ್ ಸಿಗಲಿಕ್ಕೆ ಸಾಧ್ಯವಾಯಿತು. ಅದಕ್ಕೆ ನಾನು ವಿಶೇಷವಾಗಿ ನಮ್ಮ ಟ್ರೈನರ್ಸ್ ನವೀನ್ ಮತ್ತು ಲೋಕರಾಜ್ ಇಬ್ಬರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಆದರೂ ಮೆಡಲ್ ಸಿಕ್ಕಿದಂತಹ ವಿದ್ಯಾರ್ಥಿ ಅದರ ಅಲಿಸಾ ಮತ್ತು ಧೃತಿ ಇವರು 3 ಜನನೂ ಇನ್ನೂ ಮುಂದೆ ರಾಷ್ಟ್ರಮಟ್ಟಕ್ಕೆ ಹೋಗಿ ವಿ ವುಡ್ ವಾಂಟ್ ದೆಮ್ ಟು ವಿನ್ ಇನ್ ದ ನ್ಯಾಷನಲ್ಸ್ ಆ್ಯಂಡ್ ಗೋ ಟು ದ ಇಂಟರ್ನ್ಯಾಷನಲ್ ಸಮ್ ಡೇ. ದಿಸ್ ಈಸ್ ಜಸ್ಟ್ ದ ಬಿಗಿನಿಂಗ್. ಥ್ಯಾಂಕ್ ಯು. ಈಜುಪಟುಗಳಿಗೆ ಮಂಗಳೂರಿನ ಝೂಯಿಸ್ ಫಿಟ್ನೆಸ್ ಸೆಂಟರ್ನ ತರಬೇತುದಾರರಾದ ಮಹಾವೀರ ಅವರು ಈಜುಪಟುಗಳಿಗೆ ಬೇಕಾದ ವಿಶೇಷ ಫಿಟ್ನೆಸ್ ತರಬೇತಿಯನ್ನ ನೀಡುತ್ತಿದ್ರು. ಈ ಸಾಧನೆಯ ಬೆನ್ನೆಲುಬಾದ ವಿ1 ಅಕ್ವಾ ಸೆಂಟರ್ನ ನವೀನ್ ಮತ್ತು ರೂಪಾ ಪ್ರಭು ಅವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.